ಪಟಾಕಿ ಸಿಡಿಸುವಾಗ ಅದಕ್ಕೆ ಒಂದು ಬೌಂಡ್ರಿಯನ್ನು ಹಾಕ್ತೇವೆ. ಪಟಾಕಿ ಸಿಡಿಸುವಾಗ ಒಂದು ಬೌಂಡ್ರಿಯನ್ನು ಹಾಕ್ತೇವೆ. ಒಬ್ಬರಿಗೆ ಇಬ್ಬರಿಗೆ ಗಾಯಗಳಾಗಿದೆ, ಸ್ವಲ್ಪ ತಾಗಿದೆ. ಅಲ್ಲ ಸ್ವಾಮಿ, ಬೌಂಡ್ರಿಯನ್ನು ದಾಟಿ ಒಳಗೆ ಹೋಗಿ ರೀಲ್ಸ್ ಮಾಡಲಿಕ್ಕೆ ಹೋದರೆ ಮತ್ತೆ ಏನಾಗ್ತದೆ? ನೀವು ಆ ವಿಡಿಯೋವನ್ನು ನೋಡಿ. ಆ ಬೌಂಡ್ರಿಯನ್ನು ದಾಟಿ ಅದರ ಹೋಗಿ ವಿಡಿಯೋವನ್ನು ಮಾಡಿ ರೀಲ್ಸ್ ಮಾಡೋದು ಅಂತ ಸಾಯುವವರೆಗೆ ರೀಲ್ಸ್ ಮಾಡೋದ? ಜನರು ಅದನ್ನು ತಿಳ್ಕೋಬೇಕು. ಅದಕ್ಕೆ ಸೇಫ್ಟಿಗಾಗಿ ಅದಕ್ಕೆ ಬೇಕಾಗುವಂಥ ನಾವು ಪರಿಧಿಯನ್ನು ಮಾಡಿದಂಥ ಕೆಲಸವನ್ನು ಮಾಡಿದೆ. ಇವರು ಪರಿಧಿಯನ್ನು ಹಾರಿ ಹೋಗಿ ಅಲ್ಲಿ ರೀಲ್ಸ್ ಮಾಡಲಿಕ್ಕೆ ಹೋಗಿದ್ದಾರೆ. ರೀಲ್ಸ್ ಮಾಡುವಾಗ ಒಂದು ಕಿಟಿ ಬಂದು ಒಬ್ಬರಿಗೆ ತುಟಿಗೆ ಸ್ವಲ್ಪ ತಾಗಿದೆ. ಅದಕ್ಕೆ ಮೆಡಿಸಿನ್ಗಳು ಆಗ್ತಾ ಇದೆ. ಅವರಿಗೆ ನಾವು ಮಾತಾಡಿದ್ದೀವಿ. ನಾನು ಕೂಡ ಹೋಗಿ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ನಾನು ಸಾರ್ವಜನಿಕರ ಹತ್ರ ಹೇಳುವಂಥದ್ದು, ಇದರಲ್ಲೆಲ್ಲ ರೀಲ್ಸ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಬೈಕಲ್ಲಿ ಗಾಡಿಯಲ್ಲಿ ರೀಲ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಅವರವರ ಜೀವನ ಅವ್ರು ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಏನು ಇದೆ ಅವರನ್ನು ಸ್ಪಂದನೆ ಕೊಡುವಂಥ ಕೆಲಸವನ್ನು ಆಗಿದೆ. ತಪ್ಪು ಆಗಿದೆ ಅವರಿಂದ ಕೂಡ, ಅವರಿಗೆ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೇವೆ ಅಂತ. ನಾವು ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪಟಾಕಿ ಸಿಡಿಸುವಾಗ ಅದಕ್ಕೆ ಒಂದು ಬೌಂಡ್ರಿಯನ್ನು ಹಾಕ್ತೇವೆ. ಪಟಾಕಿ ಸಿಡಿಸುವಾಗ ಒಂದು ಬೌಂಡ್ರಿಯನ್ನು ಹಾಕ್ತೇವೆ. ಒಬ್ಬರಿಗೆ ಇಬ್ಬರಿಗೆ ಗಾಯಗಳಾಗಿದೆ, ಸ್ವಲ್ಪ ತಾಗಿದೆ. ಅಲ್ಲ ಸ್ವಾಮಿ, ಬೌಂಡ್ರಿಯನ್ನು ದಾಟಿ ಒಳಗೆ ಹೋಗಿ ರೀಲ್ಸ್ ಮಾಡಲಿಕ್ಕೆ ಹೋದರೆ ಮತ್ತೆ ಏನಾಗ್ತದೆ? ನೀವು ಆ ವಿಡಿಯೋವನ್ನು ನೋಡಿ. ಆ ಬೌಂಡ್ರಿಯನ್ನು ದಾಟಿ ಅದರ ಹೋಗಿ ವಿಡಿಯೋವನ್ನು ಮಾಡಿ ರೀಲ್ಸ್ ಮಾಡೋದು ಅಂತ ಸಾಯುವವರೆಗೆ ರೀಲ್ಸ್ ಮಾಡೋದ? ಜನರು ಅದನ್ನು ತಿಳ್ಕೋಬೇಕು. ಅದಕ್ಕೆ ಸೇಫ್ಟಿಗಾಗಿ ಅದಕ್ಕೆ ಬೇಕಾಗುವಂಥ ನಾವು ಪರಿಧಿಯನ್ನು ಮಾಡಿದಂಥ ಕೆಲಸವನ್ನು ಮಾಡಿದೆ. ಇವರು ಪರಿಧಿಯನ್ನು ಹಾರಿ ಹೋಗಿ ಅಲ್ಲಿ ರೀಲ್ಸ್ ಮಾಡಲಿಕ್ಕೆ ಹೋಗಿದ್ದಾರೆ. ರೀಲ್ಸ್ ಮಾಡುವಾಗ ಒಂದು ಕಿಟಿ ಬಂದು ಒಬ್ಬರಿಗೆ ತುಟಿಗೆ ಸ್ವಲ್ಪ ತಾಗಿದೆ. ಅದಕ್ಕೆ ಮೆಡಿಸಿನ್ಗಳು ಆಗ್ತಾ ಇದೆ. ಅವರಿಗೆ ನಾವು ಮಾತಾಡಿದ್ದೀವಿ. ನಾನು ಕೂಡ ಹೋಗಿ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ನಾನು ಸಾರ್ವಜನಿಕರ ಹತ್ರ ಹೇಳುವಂಥದ್ದು, ಇದರಲ್ಲೆಲ್ಲ ರೀಲ್ಸ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಬೈಕಲ್ಲಿ ಗಾಡಿಯಲ್ಲಿ ರೀಲ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಇದು ಅವರವರ ಜೀವನ ಅವ್ರು ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಏನು ಇದೆ ಅವರನ್ನು ಸ್ಪಂದನೆ ಕೊಡುವಂಥ ಕೆಲಸವನ್ನು ಆಗಿದೆ. ತಪ್ಪು ಆಗಿದೆ ಅವರಿಂದ ಕೂಡ, ಅವರಿಗೆ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೇವೆ ಅಂತ. ನಾವು ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.